ಹೊಸಪಾಡಿ, ಕೊಲ್ಲೂರು 3 ಗ್ರಾಮಗಳ ಜನರ ಬಹುದಿನಗಳ ಏನು ಕಳವಳ ಮತ್ತು ಗೊಂದಲದಲ್ಲಿ ಸಿಲುಕಿದ್ದಾರೆ. 1000 ಎಕರೆಗಿಂತಲೂ ಜಾಸ್ತಿ ಭೂಮಿಯನ್ನು KDB ವಶ ಮಾಡಿಕೊಳ್ತಿದೆ ಅಂತ ಹೇಳಿಕೊಂಡು ಇದರ ಬಗ್ಗೆ ಹಲವಾರು ಜನ ಬಹಳ ಕಳವಳಕ್ಕೀಡಾಗಿದ್ದರು, ಗೊಂದಲಕ್ಕೀಡಾಗಿದ್ದರು. ಈಗ ತಾನೇ ಮೊನ್ನೆ ಮಾನ್ಯ ಕೈಗಾರಿಕಾ ಸಚಿವರಾದಂಥ ಮುರುಗೇಶ್ ನಿರಾಣಿಯವರನ್ನು ನಾನು ಮತ್ತು ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಜೊತೆಯಾಗಿ ಭೇಟಿಯಾಗಿ ಈ 3 ಗ್ರಾಮಗಳ ಜನರ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಕೃಷಿ ಭೂಮಿಯ ಉಳಿವಿಗಾಗಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಸ್ವಾಧೀನಪಡಿಸ್ಕೊಳ್ಬಾರ್ದು, ನಿಲ್ಲಿಸಬೇಕು ಅಂತ ಸ್ಪಷ್ಟ ಸೂಚನೆ ನೀವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಬೇಕು ಅಂತ ಮಾನ್ಯ ಕೈಗಾರಿಕಾ ಸಚಿವರಲ್ಲಿ ಕೇಳಿಕೊಂಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ. ಅದಕ್ಕೆ ಅವರು ಒಪ್ಪಿ ಅದನ್ನು ಕೂಡಲೇ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಹೇಳಿದ ಮೇಲೆ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿಕೊಂಡು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ 3 ಗ್ರಾಮಗಳ ಜನರು ಏನು ಗೊಂದಲದಲ್ಲಿದ್ದಾರೆ, ಏನೋ ಒಂದು ಸಮಸ್ಯೆ ಇದೆ ಅವರದ್ದು, ಖಂಡಿತವಾಗಿಯೂ ಗೊಂದಲ ಪಡುವಂಥ ಅವಶ್ಯಕತೆ ಇಲ್ಲ. ಮುಂದೆ ಯಾವುದೇ ರೀತಿಯ ತೊಂದರೆ